ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ. ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಮನನ ಮಾಡುವಂಥ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾವೆಲ್ಲರೂ ಇಂದಿನ ದಿನ ದೇವರ ವಾಕ್ಯವನ್ನು ಧ್ಯಾನಿಸೋಣ. ನಮ್ಮ ಜೀವನದಲ್ಲಿ ನಾವು ವಿನಮ್ರವಾದ ವ್ಯಕ್ತಿಗಳಾಗಿ ಜೀವಿಸಲು ದೇವರ ವಾಕ್ಯ ನಮಗೆ ಖಂಡಿತವಾಗಿ ಸಹಾಯ ಮಾಡುತ್ತೆ. ಈ ಲೋಕದಲ್ಲಿ ಅಹಂಕಾರ, ಗರ್ವ ಇವುಗಳಿಂದ ನಾವು ಮೆರೆದಿದ್ದಲ್ಲಿ ಅದು ಖಂಡಿತವಾಗಿಯೂ ನಮಗೆ ಒಳ್ಳೆಯದಾಗುವುದಿಲ್ಲ. ಏಕೆಂದರೆ ಏನೋ ನಮ್ಮ ಜೀವನದಲ್ಲಿ ಇವತ್ತು ಆಗಿದ್ದೇವೆಂದಾದರೆ ಅದು ಬರೀ ದೇವರ ಕೃಪೆಯಿಂದ, ದೇವರ ದಯೆಯಿಂದ ವಿನಃ ನಾವು ನಮ್ಮ ಜೀವನದಲ್ಲಿ ಮಾಡಿದಂಥ ಯಾವುದೇ ಸಾಧನೆಗಳಿಂದ ಅಲ್ಲ. ಇದರ ಬಗ್ಗೆ ಧ್ಯಾನಿಸೋಣ. ಅಹಂಕಾರ ಯಾವ ರೀತಿಯಲ್ಲಿ ಮನುಷ್ಯನಿಗೆ ಹಾನಿ ಮಾಡುತ್ತೆ, ಯಾವ ರೀತಿಯಲ್ಲಿ ಮನುಷ್ಯನ ಜೀವನ ಹಾಳುಗೆಡುತ್ತೆ, ಇದರ ಬಗ್ಗೆ ಧ್ಯಾನ ಮಾಡಿ ನಾವು ಅಹಂಕಾರದಿಂದ ನಾವು ಹೊರಗೆ ಬಂದು ಅಹಂಕಾರವನ್ನು ತೊಲಗಿಸಿ ಒಳ್ಳೆಯ ವಿನಮ್ರ ವ್ಯಕ್ತಿಗಳಾಗಿ, ಸಭ್ಯ ವ್ಯಕ್ತಿಗಳಾಗಿ ಜೀವಿಸಲು ದೇವರ ವಾಕ್ಯದ ಪ್ರೇರಣೆಯನ್ನು ಪಡೆಯೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 10 ವಾಕ್ಯ 6ರಿಂದ ನಾವು ಧ್ಯಾನಿಸೋಣ. ನಿನ್ನ ನೆರೆಯವನು ಮಾಡುವ ಪ್ರತಿ ತಪ್ಪಿಗೂ ಮುನಿಸಿಕೊಳ್ಳಬೇಡ, ಬಲಾತ್ಕಾರದಿಂದ ಯಾವುದನ್ನು ಮಾಡಬೇಡ. ನಿನ್ನ ನೆರೆಯವನು ಮಾಡುವ ಪ್ರತಿ ತಪ್ಪಿಗೂ ಮುನಿಸಿಕೊಳ್ಳಬೇಡ. ಸಹೋದರ ಸಹೋದರಿಯರೇ, ಹಲವಾರು ಬಾರಿ ನಾವು ಜೀವನದಲ್ಲಿ ಒಂದು ತಪ್ಪಿಗಾಗಿ ಮುನಿಸಿಕೊಳ್ಳುತ್ತೇವೆ. ಯಾರೋ ಏನು ಚಿಕ್ಕ ತಪ್ಪು ಮಾಡಿದರು, ಯಾರೋ ನಮಗೆ ಏನು ಹೇಳಿದರು, ಅವರು ಮಾಡಿದಂಥ ಆ ತಪ್ಪಿನಿಂದ ಏನೋ ನಮಗೆ ಸ್ವಲ್ಪ ನೋವಾಯ್ತೆಂದರೆ ನಾವು ಮುನಿಸಿಕೊಂಡಿದ್ದರೆ ಅದು ಒಳ್ಳೆಯದಲ್ಲ. ದೇವರ ವಾಕ್ಯ ಹೇಳುತ್ತೆ, ಮುನಿಸಿಕೊಳ್ಳಬೇಡ. ಯಾಕಂದರೆ ನಮ್ಮ ಜೀವನದಲ್ಲಿ ನಾವು ಮನುಷ್ಯರು ತಾನೇ, ನಾವು ತಪ್ಪು ಮಾಡ್ತೇವೆ ತಾನೇ. ಹೀಗಿರುವಾಗ ಮನುಷ್ಯರಾದ ನಾವು ದೇವರ ವಾಕ್ಯದ ಈ ಬೆಳಕಿನಿಂದ ನಾವು ಖಂಡಿತವಾಗಿಯೂ ಮುನಿಸಿಕೊಳ್ಳದೆ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಕ್ಷಮೆಯನ್ನು ನೀಡಿಕೊಂಡು ನಾವು ಒಳ್ಳೆಯ ವ್ಯಕ್ತಿಗಳಾಗಿ ಬಾಳುವುದು ಬಹಳ ಮುಖ್ಯ. ಮನುಷ್ಯನಿಗೆ ಸಂಬಂಧಗಳು ಬೇಕು ಜೀವನದಲ್ಲಿ. ಸಂಬಂಧರಹಿತ ವ್ಯಕ್ತಿ ಈ ಸಮಾಜದಲ್ಲಿ ಸಂತುಷ್ಟವಾಗಿ ಬದುಕಲು ಸಾಧ್ಯವಿಲ್ಲ. ನಾವೇನು ಇಟ್ಟ ವ್ಯಕ್ತಿಗಳಲ್ಲ, ನಾವೆಲ್ಲರೂ ಸಂಬಂಧ ಉಳ್ಳವರಾಗಿದ್ದೇವೆ. ಸಹೋದರ ಸಹೋದರಿಯರೇ, ನಮ್ಮ ಈ ದೇಹದಲ್ಲಿ ಹಲವಾರು ಭಾಗಗಳಿವೆ. ಈ ಹಲವಾರು ಭಾಗಗಳು ಎಲ್ಲವೂ ಒಂದನ್ನೊಂದು ಸಂಪರ್ಕಿಸುತ್ತಾ ಆ ಸಮನ್ವಯತೆಯಿಂದ ಅವುಗಳು ಕಾರ್ಯವನ್ನು ಮಾಡುತ್ತವೆ. ಆದ್ದರಿಂದ ನಾವು ಒಳ್ಳೆಯ ಆರೋಗ್ಯದಿಂದಿದ್ದೇವೆ. ಒಂದು ವೇಳೆ ಯಾವುದೇ ಒಂದು ಅಂಗಾಂಗ ಸರಿ ಕೆಲಸ ಮಾಡುವುದಿಲ್ಲವೆಂದಾದರೆ ನಾವು ರೋಗಿಗಳಾಗುತ್ತೇವೆ. ಅದಕ್ಕೆ ಚಿಕಿತ್ಸೆಯನ್ನು ಪಡೆಯುತ್ತೇವೆ. ಆ ಅಂಗಾಂಗವನ್ನು ಸರಿಪಡಿಸಬೇಕಾಗುತ್ತೆ. ಮಾತ್ರವಲ್ಲ, ಅದರೊಂದಿಗೆ ಆ ದೇಹದೊಂದಿಗೆ ಸಂಪರ್ಕದಿಂದ ಇರಬೇಕಾಗುತ್ತೆ. ಸಂಪರ್ಕದಿಂದ ಇಲ್ಲವೆಂದಾದರೆ ಆ ಭಾಗ ಸಾಯುತ್ತೆ. ಸಹೋದರ ಸಹೋದರಿ, ನಮ್ಮ ಜೀವನ ಇದಕ್ಕಿಂತ ಭಿನ್ನವಾದುದಲ್ಲ.
ಈ ಲೋಕದಲ್ಲಿ ನಾವು ಯೋಚಿಸ್ಬೋದು, ನನ್ನ ಹತ್ರ ದುಡ್ಡಿದೆ, ನನ್ನ ಹತ್ರ ಆಸ್ತಿ ಇದೆ, ನಾನು ಶ್ರೀಮಂತನು, ನಾನು ಬುದ್ಧಿವಂತನು, ನನಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಆ ಒಂದು ಅಹಂಕಾರದಿಂದ ನಾವು ಮೆರೆದು ಅಹಂಕಾರದ ಒಂದು ರೀತಿಯ ಮನೋಭಾವದಿಂದ ನಾವು ಬಾಳಿದರೆ ಯಾರೊಡನೆ ಸಂಬಂಧ ಬೇಡ ಅಂತ ನಾವು ಬಾಳ್ಬೋದು. ಆದರೆ ಮನುಷ್ಯನ ಜೀವನಕ್ಕೆ ಅದು ಸಾಧ್ಯವಿಲ್ಲ. ಮನುಷ್ಯರಾದಮೇಲೆ ನಾವು ಪ್ರತಿಯೊಬ್ಬರು ಒಬ್ಬರಿನೊಬ್ಬರ ಸಂಬಂಧದಲ್ಲಿ ಬಾಳಬೇಕು. ದೇವರು ನಮ್ಮಲ್ಲಿ ಅಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿದ್ದಾರೆ. ದೇವರ ಪ್ರೀತಿ ನಮ್ಮನ್ನು ಒಗ್ಗೂಡಿಸುತ್ತದೆ. ಆ ದೇವರ ಪ್ರೀತಿಯ ಸಂಬಂಧ ಒಬ್ಬರಿನೊಬ್ಬರಲ್ಲಿ ಒಂದು ರಕ್ತನಾಳಗಳಲ್ಲಿ ರಕ್ತ ಹರಿದಂತೆ ಆ ಪ್ರೀತಿ ಸಂಬಂಧ ನಾವು ಇಟ್ಕೊಳ್ಬೇಕು. ಆದ್ದರಿಂದ ಯಾವನೋ ಒಬ್ಬ ವ್ಯಕ್ತಿ ನಮ್ಮ ನೆರೆಯವನಾಗಿರ್ಬೋದು, ನಮ್ಮ ಕುಟುಂಬದವನಾಗಿರಬಹುದು, ನಮ್ಮ ನೆಂಟರಿಷ್ಟರಾಗಿರ್ಬೋದು, ಯಾವುದೇ ವ್ಯಕ್ತಿ ಏನೋ ನಮಗೆ ನೋಯಿಸಿದಲ್ಲಿ ನಾವು ಮುನಿಸಿಕೊಂಡು ಅವನನ್ನು ತಿರಸ್ಕರಿಸಿದರೆ ಅದು ಮನುಷ್ಯ ಸಂಬಂಧ ಆಗುವುದಿಲ್ಲ. ಬದಲಾಗಿ ಆ ವ್ಯಕ್ತಿಯನ್ನು ಸ್ವೀಕರಿಸಿಕೊಂಡು ನಾವು ಅವರನ್ನು ಪ್ರೀತಿಯಿಂದ ಆದರದಿಂದ ಕೊಂಡುಕೊಂಡ್ರೆ ಆ ಸಂಬಂಧ ಉಳಿಯುತ್ತೆ. ಮನುಷ್ಯರಾಗಿ ಆ ಒಂದು ಮನಸ್ಸಿನಿಂದ ಬಾಳಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಬಲಾತ್ಕಾರದಿಂದ ಯಾವುದೂ ಮಾಡಬೇಡ. ಮನುಷ್ಯ ಜೀವನದಲ್ಲಿ ಒಳ್ಳೆಯ ಸಂಬಂಧದಲ್ಲಿರುವಾಗ ನಾವು ಯಾವುದೇ ಬಲಾತ್ಕಾರ ಅದು ಸಲ್ಲದು. ಬಲಾತ್ಕಾರವೆಂದರೇನು? ಬಲಾತ್ಕಾರವೆಂದರೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯ ಮೇಲೆ ಸ್ವಾತಂತ್ರ್ಯದ ಮೇಲೆ ನಾವು ಅಧಿಕಾರವನ್ನು ಚಲಾಯಿಸುವುದು, ಆ ಹಕ್ಕನ್ನು ದಮನಿಸುವುದು, ಅದು ಸರಿಯಲ್ಲ. ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಸ್ವಾತಂತ್ರ್ಯವಿದೆ. ಎಲ್ಲರೂ ಒಂದು ರೀತಿಯಲ್ಲಿ ಸ್ವತಂತ್ರರು. ಎಲ್ಲ ಸಾಮಾಜಿಕ ಕಟ್ಟಳೆಗಳಿಗೆ ಮತ್ತು ಕಾನೂನುಗಳನ್ನ ಖಂಡಿತವಾಗಿ ಅನುಗುಣವಾಗಿ ಜೀವಿಸ್ತೇವೆ. ಆದರೆ ಕೆಲವು ವೈಯಕ್ತಿಕ ವಿಷಯಗಳಲ್ಲಿ ಆ ಸಾಮಾಜಿಕ ವಿಷಯಗಳನ್ನು ಬಿಟ್ಟು ಆ ವೈಯಕ್ತಿಕ ಜೀವನದಲ್ಲಿ ವೈಯಕ್ತಿಕ ವಿಷಯಗಳಲ್ಲಿ ಬಲಾತ್ಕಾರ ಹೇರುವುದು ಸರಿಯಲ್ಲ. ಅದು ಆತನ ತನ್ನ ಸ್ವಂತದ ವ್ಯಕ್ತಿತ್ವದ ಸ್ವಾತಂತ್ರ್ಯವನ್ನು ಹರಣ ಆಗುತ್ತೆ. ಆದ್ದರಿಂದ ಸ್ವಾತಂತ್ರ್ಯ ಹರಣ ಸರಿಯಲ್ಲ. ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ನಾವು ಗೌರವಿಸಬೇಕು. ಆದ್ದರಿಂದ ಯಾವುದನ್ನು ಬಲಾತ್ಕಾರದಿಂದ ಮಾಡಬೇಡ. ಮುಂದೆ ಹೇಳುತ್ತದೆ ದೇವರ ವಾಕ್ಯ, ಹೇಯವಾದುದು ಅಹಂಕಾರ, ಮಾನವರ ದೃಷ್ಟಿಯಲ್ಲಿ ಹೀಗೆ ಇಮ್ಮಡಿಯಾದುದು ಅಹಂಕಾರ ಮಾಡುವ ಹಾನಿ. ಹೇಯವಾದುದು ಅಹಂಕಾರವೆಂದರೆ ತುಂಬ ಹೇಯವಾದುದು. ಒಬ್ಬ ಅಹಂಕಾರದಿಂದ ಕೂಡಿದ ವ್ಯಕ್ತಿ ಯಾವುದೇ ಹೇಯ ಕಾರ್ಯವನ್ನು ಮಾಡಲು ಹಿಂದೆ ಸರಿಯುವುದಿಲ್ಲ. ಎಂಥ ಕೆಟ್ಟ ಕಾರ್ಯಕ್ಕೂ ಆತನು ಕೈ ಹಾಕುತ್ತಾನೆ. ಆತನ ಅಹಂಗೆ ಒಂದು ಏನೋ ಘಾಸಿಯಾದಲ್ಲಿ ಇನ್ನೊಬ್ಬನನ್ನು ಕೊಲ್ಲಲು ಆತನು ಸಿದ್ಧನಾಗುತ್ತಾನೆ. ಇದೊಂದು ರೀತಿ ಅಹಂಕಾರ. ಇವತ್ತು ರಷ್ಯಾ ಉಕ್ರೇನ್ ಇವತ್ತು ಯುದ್ಧ ನಡೀತಿದೆ. ಯಾವುದಕ್ಕಾಗಿ? ಆ ರಷ್ಯಾದ ವ್ಯಕ್ತಿಯೊಬ್ಬ ಪುಟಿನ್ ಅಹಂಕಾರದಿಂದ ಕೂಡಿದ ವ್ಯಕ್ತಿ. ತಾನು ಸರ್ವಾಧಿಕಾರಿಯಾಗಿ ಬಾಳಿಕೊಂಡು ತನ್ನ ಆ ಒಂದು ಅಹಂಕಾರದಿಂದ ತುಂಬಿಕೊಂಡು ತನ್ನ ಇಷ್ಟಕ್ಕೆ ಅನುಗುಣವಾಗಿ ಈ ದೇಶ ನಡೆಯುತ್ತಿಲ್ಲ ಎಂಬ ಅಹಂಕಾರಕ್ಕಾಗಿ ಆ ದೇಶದ ಮೇಲೆ ಯುದ್ಧ ಸಾರಿ ಇವತ್ತು ಅದೆಷ್ಟೋ 2 ತಿಂಗಳು ದಾಟಿದವು. ಯುದ್ಧ ಇವತ್ತಿಗೂ ನಿಂತಿಲ್ಲ. ಜನರು ಸಾಯ್ತಿದ್ದಾರೆ, ನಾಶವಾಗುತ್ತಿದ್ದು, ಇಡೀ ಉಕ್ರೇನ್ ದೇಶ ಸ್ಮಶಾನವಾಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಇನ್ನೂ ಯುದ್ಧ ಮಾಡ್ತಿದ್ದಾರೆ. ಎಂಥ ಪರಿಸ್ಥಿತಿ! ಅಹಂಕಾರ ಎಂದರೆ ಇದು ಹೇಯ ಕೃತ್ಯ. ನಾಶ ಮಾಡುವುದು, ಇತರರನ್ನು ನಾಶ ಮಾಡುವುದು, ಇದರ ಸಂತೋಷವನ್ನು ನಾಶ ಮಾಡುವುದು, ಸಮಾಧಾನವನ್ನು ನಾಶ ಮಾಡುವುದು ಹೇಯವಾದ ಕೃತ್ಯ. ಇದರಿಂದಾಗಿ ಇವತ್ತು ಇಡೀ ಜಗತ್ತು ಇವತ್ತು ಕಷ್ಟದಲ್ಲಿದೆ. ಇವತ್ತು ಜಗತ್ತಿಗದು ಆಹಾರ ಧಾನ್ಯಗಳು ಇವತ್ತು ಸಾಗಿಸಲಿಕ್ಕೆ ಒಂದು ಕಷ್ಟವಾಗಿದೆ, ಕೊರತೆಯುಂಟಾಗಿದೆ, ಮನುಕುಲವೇ ಕಷ್ಟದಲ್ಲಿದೆ. ಇಂಥ ಒಂದು ಸಂಕಷ್ಟ, ಬೆಲೆಗಳು ಏರುತ್ತಿವೆ. ಇದರಿಂದಾಗಿ ಅದಕ್ಕೆ ಒಬ್ಬನ ಅಹಂಕಾರಕ್ಕೆ ಇಡೀ ಮನುಕುಲ ಇವತ್ತು ಕಷ್ಟಪಡುತ್ತಿದೆ, ನರಳುತ್ತಿದೆ. ಹೇಯವಾದುದು ಅಹಂಕಾರ. ಮಾನವರ ದೃಷ್ಟಿಯಲ್ಲಿ ಹೀಗೆ ಇಮ್ಮಡಿ ಅದು ಅಹಂಕಾರ ಮಾಡುವ ಹಾನಿ. ಒಬ್ಬ ಅಹಂಕಾರ್ಯದವನು ಎಲ್ಲವನ್ನು ಹಾನಿ ಮಾಡುತ್ತಾನೆ. ದೇಶಕ್ಕೆ ಹಾನಿ ಮಾಡ್ತಾನೆ, ನೆರೆಯವರಿಗೆ ಹಾನಿ ಮಾಡ್ತಾನೆ, ತನ್ನ ಸ್ವಂತ ಮನೆಯವರಿಗೆ ಹಾನಿ ಮಾಡ್ತಾನೆ, ತನಗೆ ತಾನೇ ಹಾನಿ ಮಾಡ್ತಾನೆ. ಎಲ್ಲ ಕಡೆ ಆತನ ಮಾಡುವುದು ಹಾನಿ ವಿನಃ ಬೇರೆಯನ್ನು ಒಳ್ಳೆಯದನ್ನು ಮಾಡುವುದಿಲ್ಲ.
ಆದ್ದರಿಂದ ಅಹಂಕಾರದಿಂದ ನಡೆಯುವುದು ಬೇಡ. ಅಹಂಕಾರವನ್ನು ಬಿಡಬೇಕು. ನಾವು ಇತರರ ಬಗ್ಗೆ ಒಳ್ಳೆಯ ಒಲವು ಉಳ್ಳವರಾಗಿರಬೇಕು, ಪ್ರೀತಿ ಉಳ್ಳವರಾಗಿರಬೇಕು. ದೇವರ ವಾಕ್ಯ ಹೇಳ್ತಿದೆ, ಅಧರ್ಮ, ಬಲಾತ್ಕಾರ ಹಾಗೂ ಹಣ ಇವುಗಳಿಂದ ಅಧಿಕಾರ ತಪ್ಪಿ ಹೋಗುತ್ತದೆ. ಹೀಗೆ ಆಧಿಪತ್ಯ ಮತ್ತೊಂದು ರಾಷ್ಟ್ರದ ಕೈ ಸೇರುತ್ತದೆ. ಅಹಂಕಾರ ಉಳ್ಳವನು ಯೋಚಿಸ್ತಾನೆ, ನನ್ನಲ್ಲಿ ನಾನು ಹೇಗೆ ಮಾಡಿದ್ದು ನಡೆಯುತ್ತೆ, ಯಾಕೆಂದರೆ ಅಂತ ದುಡ್ಡಿದೆ, ನನ್ನ ಕೈಯಲ್ಲಿ ಅಧಿಕಾರವಿದೆ, ನಾನು ದೊಡ್ಡ ಗೂಂಡಾಗಿರಿ ನಡೆಸ್ತೇನೆ, ನನಗೆ ಪ್ರಶ್ನೆ ಕೇಳುವವರು ಯಾರು ಇಲ್ಲ, ಆದರೆ ಎಲ್ಲ ನನ್ನ ಕೈಯಲ್ಲಿದೆ, ಯಾವ ಮನುಷ್ಯನಿಗೆ ಹೇಗೆ ಬೇಕಾದ ನಡೆಸ್ಕೊಳ್ಬೋದು, ಆ ಒಂದು ರೀತಿ ಅಹಂಕಾರ ಒಬ್ಬನಲ್ಲಿದೆ. ಏನಾಗುತ್ತೆ, ಇದು ಕಾಲಕ್ರಮೇಣ ಆತನಿಗೆ ಒಂದು ಮುಳ್ಳಾಗುತ್ತೆ. ಎಷ್ಟು ಅಹಂಕಾರದಿಂದ ಈ ವ್ಯಕ್ತಿ ನಡೆಯುತ್ತಾನೆ, ದಿನ ಕಳೆದಂತೆ ಮನುಷ್ಯರು ಆತನಿಂದ ದೂರ ಸರಿಯುತ್ತಾರೆ, ಪರಿಸ್ಥಿತಿ ಕೈ ಜಾರುತ್ತದೆ. ಈ ವ್ಯಕ್ತಿ ಅಂದುಕೊಂಡಂತೆ ಎಲ್ಲವೂ ನಡೆಯುವುದಿಲ್ಲ. ಆತನ ಹಣದ ದುರುಪಯೋಗವಾಗುತ್ತದೆ, ಹಣ ಖಾಲಿಯಾಗುತ್ತೆ. ಎಲ್ಲರೂ ಒಬ್ಬೊಬ್ಬರೇ ಕೈ ಬಿಡುತ್ತಾರೆ. ಈ ಕೈ ಬಿಡುವ ಪರಿಸ್ಥಿತಿಯಲ್ಲಿ ಆತ ಕೆಸರಲ್ಲಿ ಮುಳುಗಿದಂತೆ ಆಗುತ್ತೆ. ಅದರಿಂದ ಹೊರಗೆ ಬರಲು ಸಾಧ್ಯವಾಗುವುದಿಲ್ಲ. ಕ್ರಮೇಣ ಆತನು ತನ್ನ ಜೀವನದಲ್ಲಿ ಇದ್ದುದನ್ನು ಕಳ್ಕೊಳ್ತಾನೆ, ಅಧಿಕಾರವನ್ನು ಕಳ್ಕೊಳ್ತಾನೆ, ಹಣವನ್ನು ಕಳ್ಕೊಳ್ತಾನೆ, ನೆಮ್ಮದಿಯನ್ನು ಕಳ್ಕೊಳ್ತಾನೆ, ಕುಟುಂಬವನ್ನು ಕಳ್ಕೊಳ್ತಾನೆ, ಗೆಳೆಯರನ್ನು ಕಳ್ಕೊಳ್ತಾನೆ. ಅಹಂಕಾರದ ಇದು ಹಾನಿ. ಅಹಂಕಾರದಿಂದ ಇದೇ ನಮಗೆ ಸಿಗುವ ಪ್ರತಿಫಲ. ಇದೇ ದೇವರ ವಾಕ್ಯ ಹೇಳುತ್ತೆ. ಹೀಗೆ ಅಧಿಪತ್ಯ ಮತ್ತೊಂದು ರಾಷ್ಟ್ರದ ಕೈ ಸೇರುತ್ತದೆ. ಇವತ್ತು ನೋಡಿ, ಅಹಂಕಾರ ಎಲ್ಲಿಗೆ ಮಟ್ಟಿಗೆ ಹೋದರೆ, ಒಂದು ಅಹಂಕಾರದಿಂದ ಇವತ್ತು ಗರ್ವ ಮೆರೆಯೋನು ಆತನು ಎಷ್ಟು ಯುದ್ಧ ಮಾಡಿದ್ದು ಒಂದು ದಿವಸ ಆ ಅಧಿಕಾರ ಕಳ್ಕೊಂಡು ಇನ್ನೊಬ್ಬನ ಕೈಗೆ ಹೋಗುವಂಥ ಪರಿಸ್ಥಿತಿ ಬರುತ್ತದೆ. ದೇವರ ವಾಕ್ಯದ ಹೇಳ್ತದೆ, ಮಣ್ಣು ಬೂದಿ ಆಗಿರುವ ಮಾನವ ಉಬ್ಬಿಕೊಳ್ಳುವುದೆಂತು. ದೇವರ ವಾಕ್ಯ ಈ ಪ್ರಶ್ನೆ ನಮ್ಗೆ ಕೇಳ್ತಿದೆ, ಯಾರು ನಾವು? ಮಣ್ಣು ಬೂದಿ. ನಾವು ಆದಿಕಾಂಡದಲ್ಲಿ ಓದುತ್ತೇವೆ, ದೇವರು ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಿದರು. ಮಣ್ಣಿನಿಂದ ಮನುಷ್ಯ ಸತ್ತ ಮೇಲೆ ಮಣ್ಣಿಗೆ ಹೋಗುತ್ತಾನೆ, ಸತ್ತ ಮೇಲೆ ಮಣ್ಣಿಗೆ ನಾವು ಈ ಲೋಕದಲ್ಲಿ ಉಳಿಯುವುದಿಲ್ಲ. ಉಸಿರು ಹೋದ ಒಂದೇ ದಿನದಲ್ಲಿ ನಮ್ಮ ಈ ದೇಹ ಅದು ಕೆಟ್ಟು ಹೋಗುತ್ತದೆ, ನಾಶವಾಗುತ್ತದೆ. ಇದು ಏನಿದೆ ಈ ನಮ್ಮ ದೇಹದಲ್ಲಿ? ಏನು ಏನಿಲ್ಲ, ಬರೀ ಮಣ್ಣು ಮತ್ತು ಬೂದಿ. ಹಾಗಿರುವಾಗ ಮಣ್ಣಿನಿಂದ ಮಾಡಲ್ಪಟ್ಟವರು, ಮಣ್ಣಿಗೆ ಹೋಗೋರು ನಾವು, ಸುಟ್ಟು ಬೂದಿ ಆಗುವರು ನಾವು. ಒಂದು ದೇಹ ಸುಟ್ಟ ಮೇಲೆ ಏನಿಲ್ಲ, ಅಲ್ಲಿ ಯಾವ ಕುರುಗಳು ಉಳಿಯುವುದಿಲ್ಲ, ಎಲ್ಲವೂ ನಾಶವಾಗುತ್ತೆ. ಹೀಗಿರುವಾಗ ಆ ಮನುಷ್ಯ ಅಹಂಕಾರ ಮಾಡುವುದು ಏಕೆ? ಸಹೋದರರೇ, ಎಲ್ಲವೂ ಜೀವ ಇರುವ ತನಕ ತಾನೇ, ಎಲ್ಲವೂ ನಾವು ಈ ದೇಹದಲ್ಲಿ ಉಸಿರು ಇರುವ ತನಕ ತಾನೇ. ಯಾವಾಗ ಉಸಿರು ಹೋಗುತ್ತೆ ಈ ದೇಹ ನಾಶವಾಗುತ್ತೆ. ದೇಹ ನಾಶವಾದ ನಿನ್ನ ಅಸ್ತಿತ್ವ ಹೋಗುತ್ತೆ. ಏನು ಮಾಡಲಿಕ್ಕಾಗುತ್ತೆ? ಅಹಂಕಾರದಿಂದ ನೀನು ಗೂಂಡಾಗಿರಿ ನಡೆಸ್ತೀಯ. ಶವವಾದ ಮೇಲೆ ಗೂಂಡಾಗಿರಿ ನಡೆಸಲಿಕ್ಕೆ ಆಗುತ್ತಾ? ಶವವಾದ ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಿಕ್ಕೆ ಆಗುತ್ತಾ? ಶವವಾದ ಮೇಲೆ ಕೋರ್ಟಿಗೆ ಹೋಗಲಿಕ್ಕೆ ಆಗುತ್ತಾ? ಶವ ಆದಮೇಲೆ ನೀನು ಆಯುಧಗಳನ್ನು ಹಿಡ್ಕೊಂಡು ಗನ್ ಹಿಡ್ಕೊಂಡು ಬರಲಿಕ್ಕೆ ಆಗುತ್ತಾ? ಏನಿಲ್ಲ. ಬರೀ ನೀನು ಆ ಶವ ಪೆಟ್ಟಿಗೆಯಲ್ಲಿ ಮಲಗಬೇಕು ತಾನೆ, ಅಥವಾ ಚಿತಾಗಾರದಲ್ಲಿ ಮಲಗಬೇಕು ತಾನೆ, ಬೇರೆ ಏನು ಮಾಡಲಿಕ್ಕಾಗುತ್ತೆ? ಅಲ್ಲಿ ಹೋದ್ಕೊಂಡು ನೀನು ಬರೀ ಮಣ್ಣಾಗಬೇಕು, ನಿನ್ನ ಬೂದಿ ಆಗಬೇಕು ಅಷ್ಟೇ. ಏನು ಮನುಷ್ಯನ ಜೀವನ? ಏನು ಮನುಷ್ಯನ ಜೀವನ? ಯಾಕೆ ಅಹಂಕಾರ? ಯಾಕೆ ನಮಗೆ ಈ ಗರ್ವ? ಕೆಲವು ದಿನಗಳ ಬದುಕುತ್ತಾನೆ. ಈ ಬದುಕಲ್ಲಿ ಯಾಕಾಗಿ ನಾವು ಇಷ್ಟು ಅಹಂಕಾರ ಪಡುವುದು? ಈ ಲೋಕದಲ್ಲಿ ಬಂದಾಗ ಹೊತ್ತುಕೊಂಡು ಬಂದಿಲ್ಲ. ಹುಟ್ಟುವಾಗ ಬರೀ ಮೈಯಲ್ಲಿ ಬಂದಿದ್ದೇವೆ, ಖಾಲಿ ಕೈಗಳಲ್ಲಿ ಬಂದಿದ್ದೇವೆ. ಏನು ಹೊತ್ಕೊಂಡು ಹೋಗಲ್ಲ, ಎಲ್ಲವೂ ಇಲ್ಲಿ ಬಿಟ್ಟು ಹೋಗಬೇಕು. ನನ್ನವರು ನನ್ನದು ಎಲ್ಲ ಇಲ್ಲಿ ಬಿಟ್ಟು ಹೋಗ್ಬೇಕು ತಾನೆ. ಒಂದಿಂಚು ನಮಗೆ ಜಾಗ ನಮಗೆ ಸಿಗಲ್ಲ. ಒಂದು ಕೈಯಲ್ಲಿ ಒಂದು ಕಾಸು ಹಿಡ್ಕೊಳ್ಳೋಕ್ಕಾಗಲ್ಲ ಸಹೋದರರೇ.
ಇದು ನಮ್ಮ ಜೀವನ. ಇಂತಹ ಒಂದು ಮಣ್ಣು ಬೂದಿಗೆ ಸಮಾನರಾಗುವಂಥ ಮನುಷ್ಯರು ನಾವು ಅಹಂಕಾರ ಪಡುವುದು ಯಾತಕ್ಕಾಗಿ? ಎಷ್ಟು ದಿನ ನಮ್ಮ ಅಹಂಕಾರ? ದೇವರ ವಾಕ್ಯ ಇದೇ ನಮಗೆ ಹೇಳುತ್ತೆ, ಅಹಂಕಾರ ಪಡಬೇಡ. ಸುಮ್ಮನೆ ಅವನು ಬದುಕಿರುವಾಗಲೇ ಕರುಳು ಕೊಳೆತು ಹೋಗುವುದುಂಟು. ದೇವರ ವಾಕ್ಯ ಹೇಳುತ್ತೆ, ಅವನು ಬದುಕಿರುವಾಗಲೇ ಕರುಳು ಕೊಳೆತು ಹೋಗುವುದುಂಟು. ಸತ್ಯ. ಆಸ್ಪತ್ರೆಗೆ ಹೋಗಿದ್ದೆ ನಾನು, ಕೆಲವು ಕ್ಯಾನ್ಸರ್ ರೋಗಿಗಳನ್ನು ಕಂಡೆ. ಅದೆಂಥ ಭಯಂಕರ ದೃಶ್ಯಗಳು. ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಪೀಡಿತ, ಆತನ ಈ ಗಂಟಲೆಲ್ಲ ಕೊಳೆತು ಹೋಗಿದೆ, ನೋಡಲಿಕ್ಕಾಗಲ್ಲ. ಏನು ಊಟಕ್ಕೆ ಒಂದು ಪೈಪ್ ಹಾಕಿದ್ದಾರೆ, ಮಾತನಾಡಲಿಕ್ಕೆ ಆಗ್ತಿಲ್ಲ. ಎಂಥದ್ರಿ ಜೀವನ? ಇನ್ನೊಬ್ಬ ಟ್ಯೂಮರ್, ಇಷ್ಟು ದೊಡ್ಡ ತಲೆಯಾಗಿದೆ, ಆಪರೇಷನ್ ಆಗಿದೆ, ಮನುಷ್ಯನ ಗುರುತು ಸಿಗ್ತಾ ಇಲ್ಲ. ಇಷ್ಟು ದೊಡ್ಡ ತಲೆಯಾಗಿದೆ, ಕಣ್ಣುಗಳು ಎಲ್ಲ ಕಾಣ್ತಾ ಇಲ್ಲ. ಏನ್ರಿ ಜೀವನ? ಸಹೋದರರೇ, ಈ ಒಂದು ರೋಗ ಬಂದರೆ, ಈ ಕರುಳು ಜೀವವಿರುವಾಗಲೇ ನಾವು ನರಳ್ತೀವಿ. ರೋಗ ಬಂದರೆ ಅಂತ ಅದು ಈ ಕೊಳೆತು ಹೋಗುವ ಕರುಳು, ಆಸ್ಪತ್ರೆಯಲ್ಲಿ ಒದ್ದಾಡುತ್ತೀಯ. ಆ ವೈದ್ಯರ ದಯೆಯಲ್ಲಿದ್ದೀಯಾ ನೀನು? ದೇವರ ಆ ದಯೆಗೆ ಖಂಡಿತವಾಗಿ ಆಸೆ ಬಿಡ್ತೀಯಾ? ಎಲ್ಲಿ ನಿನ್ನ ಅಹಂಕಾರ? ಎಲ್ಲಿ ನಿನ್ನ ಬದುಕು? ಯಾತಕ್ಕೆ ಅಹಂಕಾರ ಮಾಡ್ತೀಯ? ದೇಹ ಗಟ್ಟಿಮುಟ್ಟಾಗಿದ್ದನ್ನು ಅಹಂಕಾರ ಮಾಡಬೇಡ. ಇದೇ ದೇಹ ಕೊಳೆತು ಹೋಗುತ್ತೆ. ನೀನು ಜೀವವಿರುವಾಗಲೇ ಕೊಳೆತು ಹೋಗುತ್ತೆ, ಸತ್ತ ಮೇಲಲ್ಲ. ದೇವರ ವಾಕ್ಯ ನಮಗೆ ಹೇಳ್ತದೆ, ಜೀವ ಇರುವಾಗಲೇ ನಿನ್ನ ದೇಹ ಕೊಳೆತು ಹೋಗುತ್ತೆ. ಇದು ವಾಸ್ತವಿಕತೆ. ದೇವರ ವಾಕ್ಯ ಇವತ್ತು ವಾಸ್ತವಿಕ ಪರಿಸ್ಥಿತಿಯನ್ನು ನಿನ್ನ ಮುಂದೆ ಇಡುತ್ತೆ. ಚೆನ್ನಾಗಿ ಯೋಚಿಸು. ಅಹಂಕಾರ ಪಡಬೇಡ, ಅದೆಲ್ಲ ಸುಮ್ಮನೆ. ಮುಂದೆ ದೇವರ ವಾಕ್ಯ ಹೇಳ್ತದೆ, ದೀರ್ಘವಾದ ರೋಗದಿಂದ ವೈದ್ಯನೂ ಸಮಸ್ಯೆಗೀಡಾಗುವನು. ಮನುಷ್ಯರ ಬದುಕನ್ನು ಉಳಿಸುವಂಥ ವೈದ್ಯನು ಅವನು ರೋಗಕ್ಕೀಡಾಗುವನು. ಮಂಗಳೂರಿನಲ್ಲಿ ಇಬ್ಬರು ಪ್ರಖ್ಯಾತ ವೈದ್ಯರು, ಅದೆಷ್ಟೋ ಜನರ ಬದುಕನ್ನು ಉಳಿಸಿದವರು. ಆದರೆ ಅವರು ಬ್ಲಡ್ ಕ್ಯಾನ್ಸರ್ನಿಂದಾಗಿ ಇವತ್ತು ನರಳ್ತಿದ್ದಾರೆ. ಕೆಲವು ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ರಕ್ತವನ್ನು ಬದಲಾಯಿಸಲು ಟ್ರೀಟ್ಮೆಂಟ್ಗೋಸ್ಕರ US ಹೋಗ್ತಾರೆ. ವೈದ್ಯರು ಅವರ ಪ್ರಾಣ ಬೇರೆಯವರು ಉಳಿಸಬೇಕು. ಹಲವಾರು ಜನರ ಪ್ರಾಣ ಉಳಿಸಿದವರು. ನಿನ್ನಿಂದ ಏನು ಮಾಡಲಿಕ್ಕಾಗಲ್ಲ. ಏನೋ ನಿನಗೆ ಮಾಡ್ತೀಯ, ಇದು ದೇವರು ಕೊಟ್ಟಂಥ ಕಾಣಿಕೆ. ನಿನ್ನ ಜೀವ ಉಳಿಸು ಒದ್ದಾಡಬೇಕಾದ ವೈದ್ಯರು. ಇದು ದೇವರ ವಾಕ್ಯ ಹೇಳುತ್ತೆ, ನಾನು ಹೇಳ್ತಾ ಇಲ್ಲ, ದೇವರ ವಾಕ್ಯ ಹೇಳುತ್ತೆ. ದೀರ್ಘವಾದ ರೋಗದಿಂದ ವೈದ್ಯನು ಸಮಸ್ಯೆಗೀಡಾಗುವನು. ಇಂದು ಅರಸನಾದವನು ನಾಳೆ ಶವವಾಗುವನು. ಇದು ವಾಸ್ತವಿಕತೆ. ಇಂದು ಅರಸನಾಗಿ ಮೆರೆಯುತ್ತೀಯ, ಅಧಿಕಾರ ನಿನ್ನ ಈ ಕೈಯಲ್ಲಿದೆ. ಏನು ಮಾಡಿದ್ರು ನಡ್ಕೊಳ್ತೀಯ. ಇವತ್ತು ನಿನ್ನ ಅಹಂಕಾರದಿಂದ ಜನರ ಬದುಕಿಗೆ ಗುಂಡಿಗಳನ್ನು ತೋಡುತ್ತೀಯ. ನಾಳೆ ಅದೇ ಗುಂಡಿಯಲ್ಲಿ ನಿನ್ನನ್ನು ಹೂಳುತ್ತಾರೆ ಎಂಬುದನ್ನು ನೆನಪಿಡು ಸಹೋದರಿ. ಅಹಂಕಾರ ಬೇಡ. ಅಧಿಕಾರ ನಿನ್ನ ಕೈಯಲ್ಲಿದೆ, ದುಡ್ಡು ನಿನ್ನ ಕೈಯಲ್ಲಿದೆ. ನೀನು ಹೇಳಿದ್ದು ನಡೆಯುತ್ತೆ. ಕೇವಲ ಕೆಲವು ದಿನಗಳಷ್ಟೇ. ನೀನು ಸಾಯುವ ದಿನ ಬರುತ್ತೆ. ನಿನ್ನನ್ನು ಹೂಳುವ ದಿನ ಬರುತ್ತೆ. ನಿನ್ನ ಸುಡುವ ದಿನ ಬರುತ್ತೆ. ಮಣ್ಣು ಆಗುತ್ತೀಯ, ಬೂದಿ ಆಗುತ್ತೀಯ. ಎಲ್ಲ ಅಧಿಕಾರ ಕೆಲವು ದಿನ, ಬಾಳುವಂಥ ಅಧಿಕಾರವಿಲ್ಲ. ನೆನಪಿಡು, ಯೋಚಿಸು ಜೀವನದ ಬಗ್ಗೆ. ದೇವರ ವಾಕ್ಯ ಹೇಳುತ್ತೆ, ಮುಂದೆ ಸತ್ತ ಮೇಲೆ ಮನುಷ್ಯನು ಕ್ರಿಮಿಕೀಟಗಳ ಪಾಲಾಗುವನು. ಇವತ್ತು ನಾವು ಮನುಷ್ಯರು ಪ್ರಾಣಿಗಳನ್ನು ತಿಂತೇವೆ ಆಹಾರಕ್ಕಾಗಿ. ನಾಳೆ ನಾವು ಪ್ರಾಣಿಗಳಿಗೆ ಆಹಾರ, ಕ್ರಿಮಿಕೀಟಗಳಿಗೆ ಆಹಾರವಾಗುತ್ತೇವೆ.
ಸತ್ತ ಮೇಲೆ ನಾವು ಕ್ರಿಮಿಕೀಟಗಳಿಗೆ ಆಹಾರ ತಾನೆ. ಏನಿದೆ ನಮ್ಮ ಜೀವನ? ಅಹಂಕಾರ ಅಂಕುರಿಸುವುದು ಮಾನವನು ದೇವರನ್ನು ಬಿಟ್ಟ ದಿನ. ಇದು ಸರಿಯಾಗಿ ದೇವರ ವಾಕ್ಯ ಹೇಳ್ತೆ. ಯಾವ ಮನುಷ್ಯನು ಅಹಂಕಾರಿಯಾಗುತ್ತಾನೆ, ಯಾವ ಮನುಷ್ಯನು ತನ್ನ ಜೀವನದಲ್ಲಿ ದೇವರನ್ನು ಬಿಡುತ್ತಾನೆ, ದೇವರನ್ನು ಮರೆಯುತ್ತಾನೆ, ದೇವರ ಅಸ್ತಿತ್ವವನ್ನು ತಿರಸ್ಕರಿಸ್ತಾನೆ, ಆ ದಿನ ಮನುಷ್ಯ ಅಹಂಕಾರಿಯಾಗುತ್ತಾನೆ. ಯಾಕೆ ಈ ವಾಕ್ಯ ಹೀಗೆ ಹೇಳುತ್ತೆ? ಕಾರಣವಿದೆ. ಈ ಲೋಕದಲ್ಲಿ ಎಂದು ನೀನು ಬಂದಿದ್ದೀಯಂದರೆ ದೇವರ ದಯೆಯಿಂದ. ಈ ಲೋಕದಲ್ಲಿ ಎಂದು ನೀವು ಬದುಕಿ ಉಳಿದಿದ್ರೆ ಇದು ದೇವರ ದಯೆಯಿಂದ. ನಿನ್ನ ಜೀವನದ ಆಗು ಹೋಗುಗಳನ್ನು ನಿರ್ಧರಿಸುವವರು ದೇವರು. ಎಷ್ಟೇ ಯೋಚನೆಗಳನ್ನು ಇರ್ಬೋದು. ಕಳೆದ ಕೆಲವು ದಿನಗಳ ಹಿಂದೆ ಆ ಮಂಗಳೂರು ಹೈವೇಯಲ್ಲಿ ಅಪಘಾತ ನಡೆಯಿತು. ಒಬ್ಬ ಯುವ ವ್ಯಕ್ತಿ, ಹೆಚ್ಚು ಪ್ರಾಯದ ಆಗಿರಲಿಲ್ಲ, ಏನೋ ಮಧ್ಯಾಹ್ನ ಕಣ್ಣಿಗೆ ನಿದ್ದೆ ಬಂದಂತಾಯಿತು, ಮಂಪರ ಬಂತು, ಹೋಗಿ ಖಾರೆ ಬಿಡಿದು ಸತ್ತೇ ಬಿಟ್ಟ ಅಪಘಾತದಲ್ಲಿ. ಏನಿದೆ ಮನುಷ್ಯನ ಜೀವನ? ಸಹೋದರ ಸಹೋದರಿಯರೇ, ಮನುಷ್ಯನ ಜೀವನ ನೋಡಿ ಏನಿಲ್ಲ. ಆದ್ದರಿಂದ ದೇವರು ರಕ್ಷಿಸಬೇಕಷ್ಟೇ. ಆದ್ದರಿಂದ ಯಾವಾಗ ನೀನು ದೇವರನ್ನು ಬಿಡ್ತೀಯ ಆ ದಿನ ನೀನು ಅಹಂಕಾರಿ ಆಗುತ್ತಿ. ಯಾವಾಗ ಅಹಂಕಾರಿ ಅಲ್ಲದವನು ಸರಿಯಾಗಿ ತಿಳಿತಾನೆ, ನನ್ನ ಜೀವನದಲ್ಲಿ ನಾನು ಅಹಂಕಾರ ಪಡುವುದು ಏನಿಲ್ಲ, ಯಾಕೆಂದರೆ ನಾನು ಇವತ್ತು ಈ ಲೋಕದಲ್ಲಿ ಬಂದಿದ್ದೇನಾದರೂ ದೇವರಿಂದ. ನಾನು ಈ ಲೋಕದಲ್ಲಿ ಇವತ್ತೊಂದು ಬೆಳೀತಿದ್ದೇನೆಂದರೆ ದೇವರ ದಯೆಯಿಂದ. ಇವತ್ತು ನಾನು ಬದುಕಿದ್ದೇನೆಂದಾದರೆ ಆ ದೇವರ ದಯೆಯಿಂದ. ನಾನಿವತ್ತು ಚಂದ ಆಗಿದ್ದೇನೆಂದರೆ ದೇವರ ದಯೆಯಿಂದ. ಇವತ್ತು ನಾನು ದುಡ್ಡು ಏನು ಆಸ್ತಿ ಪಾಸ್ತಿಯನ್ನು ಮಾಡಿದ್ದೇನೆ ಅದು ದೇವರ ದಯೆಯಿಂದ. ನಾವು ಸರಿಯಾದ ತಿಳಿತಾನೆ. ಯಾಕೆಂದರೆ ಇದು ಏನನ್ನು ನಾನು ತಂದಿಲ್ಲ, ಎಲ್ಲೋ ದೇವರು ಕೊಟ್ಟದ್ದು ನಾನು ಬಿಟ್ಟು ಹೋಗಬೇಕು. ಆದರೆ ದೇವರನ್ನು ತಿರಸ್ಕರಿಸೋನು ಆತನು ತಿಳಿತಾನೆ, ಇದೆಲ್ಲ ನಾನು ಮಾಡಿದ್ದು, ಎಲ್ಲವೂ ನನ್ನದು, ನಾನು ಮಾಡಿದ ನಡೆಯುತ್ತೆ, ಈ ಲೋಕವೇ ನನ್ನದು, ಅಹಂಕಾರ ನನ್ನ ಎಲ್ಲ ದೇವರನ್ನು ಎಷ್ಟೇ ದೊಡ್ಡವನಾಗಲಿ, ಎಷ್ಟೇ ಅಧಿಕಾರ ಎಷ್ಟೇ ದೊಡ್ಡ ಹುದ್ದೆಯನ್ನು ಇದ್ದವನಾಗಲಿ, ಸಹೋದರ ಸಹೋದರರೇ, ದೇವರನ್ನು ಬಿಟ್ಟ ಮನುಷ್ಯನ ಅಹಂಕಾರಿಯಾಗುತ್ತಾನೆ. ಒಬ್ಬ ಅಹಂಕಾರಿ ವ್ಯಕ್ತಿಯನ್ನು ಕಾಣ್ತೀರಾ? ಅಧಿಕಾರದಲ್ಲಿ ಧಾರ್ಮಿಕ ವ್ಯಕ್ತಿ ಆಗಲಿ, ರಾಜಕೀಯ ವ್ಯಕ್ತಿಗಳಾಗಲಿ, ಸಾಮಾಜಿಕ ವ್ಯಕ್ತಿ ಆಗಲಿ, ಕುಟುಂಬದಲ್ಲಾಗಲಿ, ಎಲ್ಲೇ ಆಗಲಿ, ಆತನಲ್ಲಿ ದೇವರಿಲ್ಲ. ಅಹಂಕಾರಿ ಮನುಷ್ಯರಲ್ಲಿ ದೇವರಿಲ್ಲ. ಅದು ಅಹಂ, ನಾನು ನಡೆಸ್ತಿದ್ದೀನಿ. ಅದು ಯಾವುದೋ ಒಪ್ಪಿ ದೇವರ ಹೆಸರಿನಲ್ಲಿ ನಡೆಸ್ತಾನಾದರೂ ದೇವರಲ್ಲ, ಅದು ಆತ ನಡೆಸುವುದು. ಯಾಕೆಂದರೆ ದೇವರ ಸನ್ನಿಧಿಯಲ್ಲಿ ಮನುಷ್ಯ ಇದೆಲ್ಲ ನಡೆಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಸಹೋದರ ಸಹೋದರರೇ, ನಾವು ಅಹಂಕಾರದಿಂದ ಪೀಡಿತರಾಗುವುದು ಬೇಡ. ದೇವರ ವಾಕ್ಯ ಹೇಳ್ತದೆ, ಅಹಂಕಾರ ಪೀಡಿತನು ಹರಡುವುದು ಹೊಲೆಯನ್ನೇ, ಎಂತಲೇ ದೇವರು ಅಧಿಕ ವಿಪತ್ತನ್ನು ಹೇರುವವರು ಆತನ ಮೇಲೆ, ಹೀಗೆ ಅವನನ್ನು ಧ್ವಂಸ ಮಾಡುವರು ಸಂಪೂರ್ಣವಾಗಿ. ನಾವು ಜೀವನದಲ್ಲಿ ಏನು ಉಳಿಯಲಿಕ್ಕಿಲ್ಲ, ನಮ್ಮ ಜೀವನ ನಾಶವಾಗಿ ಬಿಡುತ್ತೆ. ಆದ್ದರಿಂದ ಅಹಂಕಾರ ಬಿಡೋಣ, ವಿನಮ್ರರಾಗೋಣ, ದೇವರ ಮುಂದೆ ನಾವು ತಲೆಬಾಗೋಣ, ದೇವರಿಗೆ ಕೃತಜ್ಞರಾಗಿರೋಣ, ಇತರರಿಗೆ ಪರೋಪಕಾರಿ ಆಗೋಣ, ಇತರರಿಗೆ ಸಹಾಯ ಮಾಡುವಂತೆ ದಯಾಮಯ ವ್ಯಕ್ತಿಗಳಾಗೋಣ. ಇದೇ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ಸಹೋದರ ಸಹೋದರರೇ, ದಯಾಮಯ ದೇವರೇ, ಈ ಲೋಕದ ಜೀವನದಲ್ಲಿ ನನಗೆ ಎಲ್ಲವೂ ನೀವು ಕೊಟ್ಟಿದ್ದೀರಾ. ಈ ನನ್ನ ಬದುಕು, ಈ ನನ್ನ ಶ್ವಾಸ, ಈ ನನ್ನ ದೇಹ, ಈ ನನ್ನ ಜೀವನ, ಈ ನನ್ನ ಜೀವನದಲ್ಲಿ ಮಾಡುವಂಥ ಸಾಧನೆಗಳು, ಈ ನನ್ನ ಕುಟುಂಬ, ಈ ನನ್ನವರು, ಇದೆಲ್ಲವೂ ದೇವರೇ ನೀವು ಕೊಟ್ಟ ಕಾಣಿಕೆ. ನಿಮಗೆ ಕೃತಜ್ಞನ ನಾನು ಸಲ್ಲಿಸ್ತೇನೆ.
ನಾನು ಏನು ತಂದಿಲ್ಲ, ಹುಟ್ಟುವಾಗ ಬರಿ ಕೈಯಲ್ಲಿ ಬಂದವನು, ಬರೀ ದೇಹದಲ್ಲಿ ಬಂದವನು. ದೇವ, ಎಲ್ಲವನ್ನು ನೀವು ಕೊಟ್ಟಿದೆಯಾ, ಎಲ್ಲವನ್ನು ದಯಪಾಲಿಸಿದ್ದಂಥ ದೇವರು ನೀವು. ನನ್ನ ಜೀವನದಲ್ಲಿ ಹೊತ್ತು ಇಂಥ ಒಂದು ಪರಿಸ್ಥಿತಿಗೆ ಬಂದಿದ್ದೇನೆ ಅಂದರೆ ಆ ದೇವ ನಿಮ್ಮ ಕರುಣೆ ಅದು ನನಗೆ ಇದಕ್ಕೆ ಸಾಕ್ಷಿ. ಆದ್ದರಿಂದ ಯಾವತ್ತೂ ಅಹಂಕಾರಕ್ಕೆ ಒಳಗಾಗದೆ ನಿಮ್ಮ ದೇವರ ಸರ್ವಶ್ರೇಷ್ಠ ಸರ್ವಶಕ್ತ ದೇವರೇ ನಿಮ್ಮ ಮುಂದೆ ತಲೆಬಾಗಿಕೊಂಡು ವಿನಮ್ರವಾಗಿ ನಾನು ತಲೆಬಾಗುತ್ತಾ ನನ್ನ ಜೀವನವನ್ನು ಖಂಡಿತವಾಗಿ ಪರೋಪಕಾರಿಯಾಗಿ ಜೀವಿಸಲು, ಇತರರಿಗೆ ಒಳ್ಳೆಯದನ್ನು ಮಾಡಲು, ಅಹಂಕಾರಕ್ಕೆ ಒಳಗಾಗದೆ ಪ್ರತಿ ನಿಮ್ಮ ಸೇವೆಯನ್ನು ಮತ್ತು ಪರರ ಸೇವೆಯನ್ನು ಮಾಡುವಂಥ ಒಳ್ಳೆಯ ಬದುಕು ನನಗೆ ಇವತ್ತು ನೀಡೆಂದು ದೇವರೇ ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ. ಆಮೇಲೆ.